ದಯವಿಟ್ಟು ನಮ್ಮ ಪರಿಸ್ಥಿತಿ ನೋಡಿ ನೀವೆಲ್ಲ ಆದಷ್ಟು ಹೆಲ್ಪ್ ಮಾಡಿದ್ರೆ ತುಂಬ ನಮಗೂ ಒಳ್ಳೆಯದಾಗುತ್ತೆ. ಕೇರಪೇಟೆ ತಾಲೂಕಿನ ಶೀಲೆನೆರೆ ಹೋಬಳಿಯ ಬೆಟ್ಟಂಗೆರೆ ಗ್ರಾಮದಲ್ಲಿ ವಾಸಿಸುತ್ತಿರುವ ಉಲ್ಲಾಸ್ ಮತ್ತು ಸುಹಾಸ್ ಅಂಗವಿಕಲ ಸೋದರರು ತೀರಾ ಸಂಕಷ್ಟದ ಜೀವನ ಸಾಗಿಸುತ್ತಿದ್ದು ಜೀವನ ನಿರ್ವಹಣೆಗೆ ಸ್ವಉದ್ಯೋಗ ಮಾಡುತ್ತಿದ್ದಾರೆ. ಅಂಗವೈಕಲ್ಯದಿಂದ ಬಳಲುತ್ತಿರುವ ಇವರು ಬದುಕು ಕಟ್ಟಿಕೊಳ್ಳಲು ಸಹಾಯದ ಆಸರೆಗೆ ಕೈ ಚಾಚಿದ್ದಾರೆ. ತಮ್ಮನಿಗೆ ಕಿವಿ ಕೇಳಿಸುವುದಿಲ್ಲ, ಮಾತು ಬರುವುದಿಲ್ಲ. ಇಬ್ಬರು ಅಂಗವಿಕಲರಾಗಿದ್ದು ಉಲ್ಲಾಸ್ ವೀಲ್ ಚೇರ್ ಸಹಾಯದಿಂದ ಬೈಕ್ ರಿಪೇರಿ ಮಾಡುತ್ತಾರೆ. ಉಲ್ಲಾಸ್ ಅವರ ಸ್ಪೈನಲ್ ಕಾರ್ಡ್ಗೆ ಗಂಭೀರವಾಗಿ ಏಟು ಬಿದ್ದಿದ್ದು ನಡೆದಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸೋದರರು ತಮ್ಮ ಜೀವನ ಸಾಗಿಸಲು ಒಂದು ಅಂಗಡಿ ವ್ಯವಸ್ಥೆ ಮಾಡಿಕೊಡಿ ಎಂದು ಅದರಲ್ಲಿ ವಾಟರ್ ಸರ್ವಿಸ್ ಸ್ಟೇಷನ್ ಮತ್ತು ಏರ್ ಕಂಪ್ರೆಷರ್, ವಾಟರ್ ಬ್ಯಾಟರಿ ಚಾರ್ಜ್ ಮಿಷಿನ್ ಯಾವುದಾದರೂ ಒಂದು ದಯವಿಟ್ಟು ಸಹಾಯ ಮಾಡಬೇಕೆಂದು ಮಾಧ್ಯಮದ ಮೂಲಕ ಅಳಲನ್ನು ತೋಡಿಕೊಂಡರು. ವರದಿ ಲೋಕೇಶ್ ವಿ, ಕೃಷ್ಣರಾಜಪೇಟೆ, ಮಂಡ್ಯ. ನನ್ನ ಹೆಸರು ಉಲ್ಲಾಸ್ ಅಂತ. ನಮ್ಮದು ಮಂಡ್ಯ ಜಿಲ್ಲೆ ಕೇರಪೇಟೆ ತಾಲೂಕು ಸೀಳ್ನೆರೆ ಹೋಬಳಿ ತೆಂಡೆಕೆರೆ ಪಂಚಾಯಿತಿ. ನನ್ನ ಹೆಸರು ಉಲ್ಲಾಸ್ ಅಂತ. ನನಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಏಟಾಗಿದೆ. ಎದ್ದು ಓಡಾಡೋದಕ್ಕಾಗಲ್ಲ. ನಾನೊಬ್ಬ ಬೈಕ್ ಮೆಕ್ಯಾನಿಕ್ಕು. ವೀಲ್ ಚೇರಲ್ಲಿ ಕುಂತ್ಕೊಂಡು ಬೈಕೆಲ್ಲ ರಿಪೇರಿ ಮಾಡ್ತೀನಿ. ಮನೆ ಆಧಾರ ಸ್ತಂಭ ನಾನೇ. ಎದ್ದು ಓಡಾಡೋಕ್ಕಾಗದಿರೋ ಕಾರಣದ ಅಂತದ್ರಿಂದ ವೀಲ್ ಚೇರಲ್ಲೇ ಕುಂತ್ಕೊಂಡು ಬೈಕೆಲ್ಲ ರಿಪೇರಿ ಮಾಡ್ತೀನಿ. ನಾನು ದೇವ ಪೇಜನ್ನು ನೋಡ್ತಾ ಇರುವಾಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಹಿಂಗೆ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ ಸರ್, ದಯವಿಟ್ಟು ಸಹಾಯ ಮಾಡಿ ಸರ್ ಅಂತ ಕೇಳಿದ್ದಕ್ಕೆ ಅವರು ಖಂಡಿತ ಮಾಡಿಕೊಡ್ತೀವಿ. ನಾವು ನಮ್ಮ ಜೊತೆ ದೇವ ಸಂಸ್ಥೆಯವರಿಗೆ ಇದೇ ಥರ ಕೇಳಿಕೊಂಡು ಒಂದು ವಾಟರ್ ಸರ್ವಿಸ್ ಮೋಟಾರ್ ಕೊಡಿಸಿ ಅಂತ. ಅದಕ್ಕೇ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಅಂದರು. ಅದ್ರ ಜೊತೆ ವಿಡಿಯೋ ನೋಡ್ತಾ ಇರೋರು ಕೂಡ ದಯವಿಟ್ಟು ವಿಡಿಯೋ ನೋಡಿ ದಯವಿಟ್ಟು ಸಹಾಯ ಮಾಡಿ. ಅವರಿಗೆ ದೇವ ಪೇಜ್ ನೋಡೋರು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ಥರ ನಮ್ಮ ಪರಿಸ್ಥಿತಿ ಆಗಿದೆ, ನೋಡಿದವರು ಕೂಡ ನೋಡಿ. ಇವನು ನನ್ನ ತಮ್ಮ ಅಂತ. ನನ್ನ ತಮ್ಮನ ಹೆಸರು ಸುಹಾಸ್ ಅಂತ. ಇವನಿಗೂ ಸುಧಾ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಹುಟ್ಟುತ್ತಾವಿಂದನೂ. ದಯವಿಟ್ಟು ನಮ್ಮ ಪರಿಸ್ಥಿತಿ ನೋಡಿ ನೀವೆಲ್ಲ ಆದಷ್ಟು ಹೆಲ್ಪ್ ಮಾಡಿದ್ರೆ ತುಂಬ ನಮಗೂ ಒಳ್ಳೆಯದಾಗುತ್ತೆ.